ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಆರೋಗ್ಯವನ್ನು ಕಾತೊಂಡ ಮಾತಾ ರೀತಿಯ ಸೋಂಕು ರೋಗಗಳನ್ನು ತಡೆಗಟ್ಟಲು ಸಾಧ್ಯ ಪಂಡದು ಪುಗರ್ತದ ಆಯುರ್ವೇದ ವೈದ್ಯರು ಕುಡ್ಲದ ವೇದಂ ಆಯುರ್ವೇದ ಆಸ್ಪತ್ರೆದ ಡಾಕ್ಟರ್ ಕೇಶವರಾಜ್ ಅಭಿಪ್ರಾಯ ಸಾದರು. ಇದು ಆಯುಷ್ ಕ್ವಾತ ಅಂತ ಹೇಳಿ ಆಯುರ್ವೇದದ ಒಂದು ಔಷಧಿಯಲ್ಲಿ ಮಾಡಿದಂತಹ ಒಂದು ಚೂರ್ಣ. ಇದರಲ್ಲಿ ತುಳಸಿ, ದಾಲ್ಚಿನಿ, ಶುಂಠಿ ಹಾಗೂ ಕಾಳುಮೆಣಸು ಈ 4 ಔಷಧಿಯಿಂದ ಮಾಡಿದಂತಹ ಒಂದು ಚೂರ್ಣ. ಇದು ನಮ್ಮ ಆಯುಷ್ ಮಿನಿಸ್ಟ್ರಿಯಿಂದ ಕೂಡ ಅಪ್ರೂವ್ ಆಗಿದೆ. ಆಯುಷ್ ಮಿನಿಸ್ಟ್ರಿಯಿಂದಲೇ ಬಂದಿರುವಂತಹ ಒಂದು ನಿರ್ದೇಶನದಂತೆ ನಾವು ಅದನ್ನು ಪ್ರಿಪೇರ್ ಮಾಡಿದ್ದೇವೆ. ಇದನ್ನು ಪ್ರತಿನಿತ್ಯ ಒಂದು 3 ಗ್ರಾಮ್ಸ್ನಷ್ಟು 1 ಗ್ಲಾಸ್ ಕುದಿಯುವ ನೀರಿಗೆ ತಕ್ಕೊಂಡು ಅದಕ್ಕೆ ಒಂದು 3 ಗ್ರಾಮ್ಸ್ ಅದನ್ನು ಹಾಕಿ ಒಂದು 5 ನಿಮಿಷ ಇಟ್ಟ ಮೇಲೆ ಸೋಸಿ ಅದಕ್ಕೆ ಬೇಕಿದ್ರೆ ಸ್ವಲ್ಪ ನಿಂಬೆ ಹುಳಿ ರಸವನ್ನು ಹಾಕಿ ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು. ಇದರಿಂದಾಗಿ ಬೇಸ್ಲೈನ್ ಇಮ್ಯುನಿಟಿ ಅಂತ ಕರೀತೇವೆ, ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಅದೇ ರೀತಿ ಗಂಟಲು ಕೆರೆತ, ಕೆಮ್ಮು, ಶೀತ ಇದರಿಂದ ಬಹಳ ಬೇಗ ನಮಗೆ ಇದರಿಂದ ಮುಕ್ತಿ ಸಿಗ್ತದೆ. ಬಹಳ ಬೇಗ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬರೀ ಕೊರೋನಾ ಅಂತ ಹೇಳೋದು ಮಾತ್ರ ಅಲ್ಲ, ಈಗ ಈ ಮಳೆಗಾಲದಲ್ಲಿ ಬರುವಂತಹ ಎಲ್ಲ ಏನು ಶೀತ ಸಂಬಂಧಿತ ತೊಂದರೆಗಳಿರ್ಬೋದು ಅದಕ್ಕೆ ಕೂಡ ಇದು ಬಹಳ ಉಪಕಾರಿಯಾಗಿರ್ತದೆ. ಅದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡ್ತದೆ. ದಯವಿಟ್ಟು ಎಲ್ಲರೂ ಇದನ್ನು ಯೂಸ್ ಮಾಡಿ. ನಾನು ನಮ್ಮ ಆಯುರ್ವೇದ ಆಸ್ಪತ್ರೆಯ ಪರವಾಗಿ ಗೃಹ ರಕ್ಷಕ ದಳದ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನನ್ನ ಬಹಳ ಆತ್ಮೀಯ ಸರ್ ಡಾಕ್ಟರ್ ಮುರಳೀಮೋಹನ್ ಸರ್ ಕೂಡ ತುಂಬಾ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಗೃಹ ರಕ್ಷಕ ಸಿಬ್ಬಂದಿಲಿಗೆ, ಕಚೇರಿ ಸಿಬ್ಬಂದಿಲಿಗೆ ಬೊಕ ಪೌರ ರಕ್ಷಣಾ ದಳ ತಕ್ಲಿಗೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸವನ ಆಯುಷ್ ಆಯುರ್ವೇದಿಕ್ ಮರ್ದನ್ ವೇದಂ ಆಯುರ್ವೇದಿಕ್ ಆಸ್ಪತ್ರೆದ ವತಿರ್ದು ಡಾಕ್ಟರ್ ಕೇಶವರಾಜ್ ಗುರುವಾರ ಕಾಂಡೆ ಉಚಿತವಾದ ವಿತರಣೆ ಮಾಡ್ತಾರೆ. ಆಯುಷ್ ಆಯುರ್ವೇದಿಕ್ ಮರ್ದನ್ ಡಾಕ್ಟರ್ ಕೇಶವರಾಜರ ಪಡೆಯನ್ನು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಪೌರ ರಕ್ಷಣಾ ಪಡೆತ ಮುಖ್ಯ ಪಾಲಕರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಗೃಹ ರಕ್ಷಕ ಸಿಬ್ಬಂದಿಲು ಪೌರ ರಕ್ಷಣಾ ಪಡೆತಕ್ಕಲು ಸಮಾಜದ ಹಿತ ಚಿಂತನೆಡು ಬೇಲೆ ಮಂತೊಂದು ಪುಣಕಲು ಅಂಚಾದ ಅಕಲ ಆರೋಗ್ಯ ರಕ್ಷಣೆಯನ್ನು ಕಾತೊನ್ನವು ದಿಂಜ ಅಗತ್ಯ ಪಂಡದು ಆಯುಷ್ ಆಯುರ್ವೇದಿಕ್ ಮರ್ದನ್ ವಿತರಣೆ ಮಂದಿರ ಡಾಕ್ಟರ್ ಕೇಶವರಾಜರಿಗೆ ಅಭಿನಂದನೆ ಸಂದಾಯರು. ರಕ್ಷಕ ದಳದ ಕಚೇರಿಯ ಸಿಬ್ಬಂದಿಗಳಿಗೆ ಶ್ರೀ ವೇದಮಾಯು ಆಯುರ್ವೇದಿಕ್ ಆಸ್ಪತ್ರೆ ಇದರ ವತಿಯಿಂದ ಈ ಕೊರೋನಾ ಸಂದರ್ಭದಲ್ಲಿ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಡಾಕ್ಟರ್ ಕೇಶವರಾಜ್ ಅವರ ನೇತೃತ್ವದ ವೈದ್ಯರ ತಂಡ ನಮ್ಮ ಇಲಾಖೆಗೆ ಆಯುರ್ವೇದಿಕ್ ಔಷಧಿಯನ್ನು ನೀಡಿರುತ್ತದೆ. ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಗೃಹ ರಕ್ಷಕರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮೇಲೆ ವಿಶೇಷವಾದ ಅಭಿಮಾನ, ಪ್ರೀತಿ ಇಟ್ಟು ಕಾಳಜಿಯಿಂದ ಈ ಔಷಧಿ ಕೊಟ್ಟಿರುವುದಕ್ಕೆ ಮಗದೊಮ್ಮೆ ನಿಮ್ಮನ್ನು ನಾನು ಗೌರವಿಸ್ತಾ ಇದ್ದೇನೆ. ಧನ್ಯವಾದಗಳು. ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಅಧೀಕ್ಷಕರು ರತ್ನಾಕರ್, ಪ್ರಥಮ ದರ್ಜೆ ಸಹಾಯಕಿ ಅನಿತಾ TS, ಗೃಹ ರಕ್ಷಕರು ದಿವಾಕರ್, ಮಹೇಶ್, ಸುನಿಲ್, ಸುಲೋಚನಾ ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.